ಸೌದಿ ಅರೇಬಿಯಾದಲ್ಲಿ ಸಹೋದ್ಯೋಗಿಯ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದ ಉಡುಪಿಯ ಶಿರುವ ಮೂಲದ ನರ್ಸ್ ಹೇಜೆಲ್ ಪಾರ್ಥಿವ ಶರೀರವನ್ನು ಇಂದು ಹುಟ್ಟೂರಿನಲ್ಲಿ ದಫನ ಮಾಡಲಾಯಿತು. ಎಪ್ಪತ್ತು ದಿನಗಳ ಬಳಿಕ ಹೇಜೆಲ್ ಪಾರ್ಥಿವ ಶರೀರ ನಿನ್ನೆ ತವರಿಗೆ ಬಂದಿತ್ತು. ನಿನ್ನೆ ಗಲ್ಫ್ ಏರ್ವೇಸ್ ಕಾರ್ಗೋ ಮೂಲಕ ಪಾರ್ಥಿವ ಶರೀರ ಬೆಂಗಳೂರಿಗೆ ಬಂದು ಅಲ್ಲಿಂದ ಮನೆಗೆ ತರಲಾಯಿತು. ಸೌದಿಯ ಅಲ್ಮೆಕ್ವಾ ಆಸ್ಪತ್ರೆಯಲ್ಲಿ ಜುಲೈ 19ರಂದು ಸಂಶಯಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ ಹೇಜೆಲ್ ಡೆತ್ ನೋಟ್ ಬರೆದಿಟ್ಟಿದ್ರು. ಇದರಲ್ಲಿ ತನ್ನ ಸಹೋದ್ಯೋಗಿಯೊಬ್ಬ ಕಿರುಕುಳ ನೀಡಿದ್ದಕ್ಕೆ ಆತ್ಮಹತ್ಯೆ ಮಾಡುತ್ತಿರುವುದಾಗಿಯೂ ಪ್ರಸ್ತಾಪಿಸಿದ್ರು. ಸೌದಿಯಲ್ಲಿ ಕಠಿಣ ಕಾನೂನು ಕ್ರಮ ಇರುವ ಕಾರಣದಿಂದಾಗಿ ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಿ ಕಿರುಕುಳ ನೀಡಿದ್ದ ವ್ಯಕ್ತಿಯನ್ನ ಬಂಧಿಸಿದ್ರು. ಮನೆಯ ಮಕ್ಕಳು ದೂರದ ಊರಲ್ಲಿ ಯಾರದೂ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ವಿಷಯ ಬಂಧು ಮಿತ್ರರ ದುಃಖವನ್ನ ಇಮ್ಮಡಿಗೊಳಿಸಿತು. ಮಾತ್ರವಲ್ಲ, ಮೃತಪಟ್ಟು 70 ದಿನಗಳಾದರೂ ಪಾರ್ಥಿವ ಶರೀರದ ದರ್ಶನದ ಭಾಗ್ಯವು ಕುಟುಂಬಸ್ಥರಿಗೆ ಸಿಗಲಿಲ್ಲ. ಹೀಗಾಗಿ ಇವತ್ತು ಪಾರ್ಥಿವ ಶರೀರ ಬಂದಾಗ ಇಡೀ ಊರೇ ಹೇಜೆಲ್ಗಾಗಿ ಕಂಬನಿ ಮಿಡಿಯಿತು. ತೀರಿಕೊಂಡ ನಂತರ ಭಾಳಷ್ಟು ನಾವು ಪ್ರಯತ್ನ ಮಾಡಿದೆವು ಆ ಒಂದು ಡೆಡ್ ಬಾಡಿಯನ್ನು ತರಲಿಕ್ಕೆ. ಆದರೆ ಯಾರಿಂದ ನಮಗೆ ಸಹಕಾರ ದೊರೆಯಲಿಲ್ಲ. ಐವಂಡಿಸುವ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಹಾಗೂ ಅದೇ ರೀತಿ ನಮ್ಮ ಇಂಡಿಯನ್ ಎಂಬಸಿ ಕೂಡ ನಾವು ಹಲವಾರು ಪತ್ರಗಳನ್ನು ಬರೆದು ಮಾಹಿತಿಯನ್ನು ಕೊಟ್ಟೆವು. ಯಾವುದೂ ಸ್ಪಂದಿಸಲಿಲ್ಲ. ಕಡೆಗೆ ನಮ್ಮ ನಿಟ್ಟೆಯ ಪರಪಾಡಿಯ ಡೆನಿಸ್ ನೊರಾನರವರ ಮಾಹಿತಿ ಸಿಕ್ಕಿತು. ಅವರಿಗೆ ನಾವು ಇಲ್ಲಿಂದ ಪವರ್ ಆಫ್ ಅಟರ್ನಿ ಕೊಟ್ಟು ಈ ಒಂದು ಶವವನ್ನು ಆದಷ್ಟು ಬೇಗನೆ ಊರಿಗೆ ತರಲು ಪ್ರಯತ್ನಿಸಬೇಕಾಗಿ ಕೇಳಿಕೊಂಡಾಗ ಅವರು ಒಪ್ಪಿಕೊಂಡು ಅದೇ ರೀತಿ ಐವಂಡಿಸುವುದು ಕೂಡ ಇದರ ಬಗ್ಗೆ ಯಾವಾಗಲೂ ವಿಚಾರವನ್ನು ಎತ್ತುತ್ತಾ ಇದ್ದರು. ಸೊ ಕಡೆಗೆ ನಮಗೆ ನಿನ್ನೆ ಬೆಂಗಳೂರಲ್ಲಿ ಈ ಮೃತದೇಹ ತಲುಪಲು ಅವರಿಂದ ಸಾಧ್ಯವಾಯಿತು. ಅಲ್ಲಿಂದ ಶವವನ್ನು ನಾವು ಮಣಿಪಾಲಕ್ಕೆ ತಂದು ಮೋರ್ಚರಿಯಲ್ಲಿಟ್ಟು ಇವತ್ತು ನಾವು ಇಲ್ಲಿ ಮನೆಗೆ ಬಂದಿದ್ದೇವೆ. ಮನೆಯಲ್ಲಿ ಬಂಧು ಮಿತ್ರರು ಅಂತಿಮ ದರ್ಶನ ಮಾಡಿದ ಬಳಿಕ ಶಿರ್ವದ ಆರೋಗ್ಯ ಮಾತಾ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆದು ಸಂಪ್ರದಾಯಬದ್ಧವಾಗಿ ದಫನ ಕ್ರಿಯೆ ನಡೆಯಿತು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.